ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಯುಷ್ಮಾನ್ ಭಾರತ್ ಯೋಜನೆ ಕರಾವಳಿಯಲ್ಲಿ ಹಳ್ಳ ಹಿಡಿಯುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ವಿಶು ಶೆಟ್ಟಿ ಅಂಪಲಪಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಂಗೊಳ್ಳಿಯಲ್ಲಿ ಬೋಟ್ನಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿಯನ್ನ ಅವರ ಪತ್ನಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಕರೆತಂದಾಗ ಆಯುಷ್ಮಾನ್ ಭಾರತ್ ಕಾರ್ಡ್ ಒಟಿಪಿ ಬರುತ್ತಿಲ್ಲ ಎನ್ನುವ ಕಾರಣಕ್ಕೆ ವೈದ್ಯರು ಚಿಕಿತ್ಸೆಗೆ ನಿರಾಕರಿಸಿದ್ದಾರೆ. ಮಧ್ಯರಾತ್ರಿ ಗಂಭೀರ ಸ್ಥಿತಿಯಲ್ಲಿದ್ದ ಪತಿಯನ್ನ ಮಂಗಳೂರಿನಿಂದ ಮನೆಗೆ ಕರೆದೊಯ್ಯಲು ಪರದಾಡಿದ ಮಹಿಳೆಗೆ ಸಾಮಾಜಿಕ ಕಾರ್ಯಕರ್ತ ವಿಶು ಶೆಟ್ಟಿ ತಕ್ಷಣ ನೆರವಿಗೆ ಧಾವಿಸಿದ್ದಾರೆ. ಜೀವನ್ ಮರಣ ಹೋರಾಟ ನಡೆಸುತ್ತಿದ್ದ ರೋಗಿಗೆ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ನೀಡಿದ್ದು, ಸದ್ಯ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಅಧಿಕಾರಿಗಳ ವೈದ್ಯರ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಹೊರಹಾಕಿರುವ ಸಾಮಾಜಿಕ ಕಾರ್ಯಕರ್ತ, ಕೇಂದ್ರ ಸರ್ಕಾರದ ಒಂದು ಉತ್ತಮ ಯೋಜನೆ ಹಳ್ಳ ಹಿಡಿಯಲು ಅಧಿಕಾರಿಗಳೇ ಕಾರಣ. ತಾಯಿ ಹೃದಯ ಇಲ್ಲದ ವೈದ್ಯರು ಆಸ್ಪತ್ರೆಯಲ್ಲಿ ಇರಲು ಯೋಗ್ಯರಲ್ಲ. ಶೀಘ್ರದಲ್ಲಿ ಆಯುಷ್ಮಾನ್ ಭಾರತ್ ವಿಚಾರದ ಕುರಿತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕು. ಜನರ ನೆರವಿಗೆ ಬಾರದ ಅಧಿಕಾರಿಗಳ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಯಾಕಂದ್ರೆ ಅಷ್ಟು ಕ್ರಿಟಿಕಲ್ ಇತ್ತು ಅವ್ರದ್ದು. ಅದು ಕ್ರಿಟಿಕಲ್ ಅಲ್ಲಿ ಅವರು ರಸ್ತೆಗೆ ಬಿಡ್ಬೋದಾ? ಅದೇ ಅವ್ರ ಹತ್ರ ಒಂದು ಉಪಕಾರ ಮಾಡಿ ಮಾರ್ರೆ, ನಾ ಏನಾದ್ರು ಮಾಡಿ ವ್ಯವಸ್ಥೆ ಮಾಡ್ತೇನೆ. ಇವ್ರ ಹೆಸರಿಗೆ ಗಣೇಶಾಚಾರ ಗಂಗೊಳ್ಳಿ. ನೀನ್ ಎಷ್ಟು ಗಂಟೆಗೆ ಆದ್ದು? ನಿನ್ನೆ 12:30 ಆದ ಮಧ್ಯಾಹ್ನ. ಅಲ್ಲಿಂದ ಕುಂದಾಪುರ ಬಂದ್ರು, ಕುಂದಾಪುರದಿಂದ ಇಲ್ಲಿ ಬಂತು. ಇಲ್ಲಿ ಬ್ಲಾಕಿಂದ ಅಲ್ಲಿ ಆತಿಲ್ಲ ಅನ್ನೋದಕ್ಕೋಸ್ಕರ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತೇನೆ ಹೇಳಿ ಬರ್ಕೊಟ್ರು ಅವ್ರು. ಅಲ್ಲಿಗೆ ಹೋದೆ. ಅಲ್ಲಿ ಹೋದ್ರೆ ಇದು ಆಯುಷ್ಮಾನ್ ಕಾರ್ಡಿಗೆ OTP ಚೆಕ್ ಮಾಡಿದೆ. ಅವ್ರು OTP ಕೋಡ್ ಹಾಕಿ ಕೊಟ್ರು ಅಲ್ಲಿಗೆ. ನಾನು ಅದೇ ಧೈರ್ಯದ ಮೇಲೆ ನಾ ಖಾಸಗಿ ಆಸ್ಪತ್ರೆಗೆ ಹೋದೆ. ಅಲ್ಲಿ ಕಡಿಕೊಂಡ್ರೆ ಖಾಸಗಿ ಆಸ್ಪತ್ರೆಯಲ್ಲ OTP ಎಲ್ಲ ಚೆಕ್ ಮಾಡಿ ಕಂಡ್ರೆ ನನ್ನ ಹತ್ರ ಇದು BPL ಕಾರ್ಡು ಇತ್ತು, ಆಧಾರ್ ಕಾರ್ಡು ಕಂಡೆ. ಅದರಲ್ಲಿ ಒಂದು OTP ವಿಷಯಕ್ಕೋಸ್ಕರ ಅಲ್ಲಿ ಆತಿಲ್ಲ ನಳಿ ಹೇಳೋದಕ್ಕೋಸ್ಕರ ಅಲ್ಲಿ ಮತ್ತು ಲಕ್ಷಗಟ್ಟಲೆ ಖರ್ಚಾತಂದ್ರೆ ಅದೆಲ್ಲ ಅಷ್ಟೆಲ್ಲ ಕೊಡುವಷ್ಟು ನನ್ನ ಹತ್ರ ತಾಕತ್ತಿಲ್ಲದಕ್ಕೆ ನಾನು ಅಲ್ಲಿಂದ ವಾಪಸ್ ನಾನು ವೆನ್ಲಾಕಿಗೆ ಬಂದೆ. ಇದು ಅವ್ರದ್ದು ಇದರ 108 ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ, ಯಾಕಂದ್ರೆ ಆಂಬ್ಯುಲೆನ್ಸಿಗೆ ಕೊಡೋಕ್ಕೂ ದುಡ್ಡಿಲ್ಲ. ಅಲ್ಲಿ ಒಂದು ಗಳಿಗೆ ಮಟ್ಟಿಗೋಸ್ಕರ 1,500 ರೂಪಾಯಿ ಬಿಲ್ ಮಾಡಿರು ಒಳಗೋಗಿ ಹೊರಗೆ ಬಂದದಕ್ಕೆ. ಅದು ಕೊಡೋಕ್ಕೂ ದುಡ್ಡಿಲ್ಲದೆ 1,200 ರೂಪಾಯಿ ಇದ್ದಿತ್ತು. ಅದನ್ನು ಬರ್ಗಿ ಕೊಟ್ಟಿಕ್ಕೆ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿ 300 ರೂಪಾಯಿ ನಾಳೆ ಏನಾದ್ರು ಮಾಡಿ ಕೊಡ್ತೇನೆ ಹೇಳಿಕೆ ಅವರೊಂದು ಎಕ್ಸ್ಕ್ಯೂಸ್ ಕೊಟ್ಟರೆ ನಾನು ಆಂಬ್ಯುಲೆನ್ಸ್ ಮಾಡ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ವೆನ್ಲಾಕಲ್ಲಿ ಮತ್ತು ಪುನಃ ವಾಪಸ್ ಬಂದ್ರ ಮೇಲೆ ಈ ಥರ ಕಂಡೀಷನ್ ಇತ್ತು ಮೇಡಮ್. ಒಂದು ದಿವಸ ನಂಗೆ ಒಂದು ಬೆಡ್ ಕೊಡಿ ಬೆಳಗಾಗೋರಿಗೆ ಬೆಳಗಾದ್ರ ಮೇಲೆ ನಾ ಏನಾದರೂ ಮಾಡಿ ಒಂದು ಇದು ಆಯುಷ್ಮಾನ್ ಕಾರ್ಡಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೆ. ಮತ್ತು ನಮ್ಮವರು ಒಬ್ಬರು ಬತ್ತೆ ಅಂದಿರ ಅವ್ರ ಹತ್ರ ಮಾತಾಡಿ ಒಂದು ಇದು ಮಾಡ್ತೇನೆ, ಬೇರೆ ಎಲ್ಲರೂ ಒಂದು ಮಾಡುವಂಥದ್ದು ವ್ಯವಸ್ಥೆ ಮಾಡ್ತೇನೆ. ಅವ್ರ ಜೀವನ ಉಳಿಸ್ಕೊಂಬ ಅಂದ್ಕೊಂಡಿದೆ. ಅಲ್ಲೂ ಅವರೊಂದು ಅವಕಾಶನೇ ಕೊಡಲಿಲ್ಲ. ವೆನ್ಲಾಕ್ ಮಂಗಳೂರಿನಲ್ಲಿ ರೋಗಿಯ ಪತ್ನಿ ಹೇಳುವ ಪ್ರಕಾರ 5 ಗಂಟೆಗೆ ಹೋಗಿದ್ದೇವೆ, 8 ಗಂಟೆ ತನಕ ಯಾರು ವೈದ್ಯರು ಬರಲಿಲ್ಲ. 8 ಗಂಟೆಗೆ ಬಂದ ವೈದ್ಯರು ನಮ್ಮಲ್ಲಿ ಚಿಕಿತ್ಸೆ ಆಗುವುದಿಲ್ಲ, ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂದರು. ಖಾಸಗಿ ಆಸ್ಪತ್ರೆಗೆ ನಾನು ಬಡವರಂತ ಅವರು ಹೇಳಿದಾಗ ನೀವು ಆಯುಷ್ಮಾನ್ನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಆಗ್ತದೆ ಅಂತ ಹೇಳಿದರು. ಎಮರ್ಜೆನ್ಸಿ ಕೋಡ್ನಲ್ಲಿ ಆ ಕಾಯಿಲೆ ಇತ್ತು. ಆದರೆ ಖಾಸಗಿ ಆಸ್ಪತ್ರೆಗೆ ಅವರ ಹೆಂಡತಿ ರೋಗಿಯನ್ನು ಕರ್ಕೊಂಡು ಹೋದಾಗ ಅಲ್ಲಿ ಏನು ಹೇಳಿದ್ರು ಅಂದರೆ ರಾತ್ರಿ 1 ಗಂಟೆಗೆ ನಿಮ್ಮ ರೋಗಿಯ ಆಧಾರ್ ಕಾರ್ಡ್ನಲ್ಲಿ ಫೋನ್ ನಂಬರ್ ಲಿಂಕ್ ಇಲ್ಲ, OTP ಬರುವುದಿಲ್ಲ, OTP ಬರೋದಿದ್ದರೆ ಆಯುಷ್ಮಾನ್ ಆಗುವುದಿಲ್ಲ ಅಂತ. ಇದು ನಮಗೆ ಇವರು ಮಾಡುವಂಥ ಒಂದು ಲೋಪವ, ದೋಷವ ಅಥವಾ ದ್ರೋಹ. ಯಾಕಂದರೆ ಇದು ಇಲ್ಲಿ OTP ಬರೋದಿದ್ರೂ ಕೂಡ ಫೇಸ್ ಆ್ಯಪ್ ಅಂತ ಇದೆ, ಮರುದಿವಸ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಎಮರ್ಜೆನ್ಸಿ ಕೋಡಿಗೆ ಕೆಲವೊಂದು ನಿಬಂಧನೆಗಳುಂಟು. ರೋಗಿಗೆ ಸುಲಭವಾಗಿ ಆಗುವಂಥ ಹಲವಾರು ವಿಷಯಗಳು ಇದ್ದರೂ ಕೂಡ ಇವರು ಅದನ್ನು ನಿರ್ಲಕ್ಷ್ಯ ಮಾಡಿದರು. ಆ ರಾತ್ರಿ 1 ಗಂಟೆಗೆ ರೋಗಿಯ ಪತ್ನಿ ನನಗೆ ಫೋನ್ ಮಾಡಿದರು. ನಾನು ಹೇಳಿದೆ ಆ OTP ವ್ಯವಸ್ಥೆ ಅಥವಾ ಆಧಾರ್ನಲ್ಲಿ ಏನು ಪ್ರಾಬ್ಲಮ್ ಉಂಟು ಅದನ್ನು ಬೆಳಿಗ್ಗೆ ಅದು ಕೂಡ ಸರಿ ಮಾಡಿ ಕೊಡುವ, ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ, ಖಂಡಿತ ಅವರು ಸ್ಪಂದನೆ ಕೊಡ್ತಾರೆ, ಕೊಡದೇ ಇರುವುದಿಲ್ಲ ಅಂತ. ಆದರೆ ಒಂಟಿ ಮಹಿಳೆಯ ಒಂದು ಕೂಗಿಗೆ ಅವರು ಯಾರೂ ಸ್ಪಂದನೆ ಕೊಡಲಿಲ್ಲ.